ನಾನು ಒಂದು 2-3 ಕಡೆ ಮದುವೆ ಫಂಕ್ಷನಲ್ಲಿ ನೋಡಿದೆ. ರೂಪೇಶ್ ಬರುವಾಗ ಒಂಥರ ಒಂದು ಕರೆಂಟ್ ಹೊಡೆದಾಗ ಆಗುತ್ತೆ. ತುಳು ಚಿತ್ರರಂಗದ ಮಾರುಕಟ್ಟೆಯನ್ನು ವಿದೇಶದಲ್ಲಿ ಹೆಚ್ಚು ವಿಸ್ತರಿಸಿದ್ದು ನಮ್ಮ ರೂಪೇಶ್ ಶೆಟ್ಟಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಆದರೆ ಒಂದು ಸಲ ಅವರು ತುಂಬ ಮಾತುಕತೆಗೆ ಸಿಕ್ಕಿದ್ದು ಮಂಗಳೂರಿನ KSRTC ಬಸ್ ನಿಲ್ದಾಣದ ಹತ್ತಿರ ನಾನೊಂದು ಡಿಸೈನ್ ಮಾಡಲಿಕ್ಕೆ ಹೋಗ್ತೇನೆ. ಆ ಡಿಸೈನ್ ಮಾಡಲಿಕ್ಕೆ ಹೋಗುವಾಗ ಅವರದ್ದು ವಿಡಿಯೋ ಸಾಂಗ್ ಆಲ್ಬಮ್ನ ಡಿಸೈನಿಗೆ ಅಲ್ಲಿ ಬಂದಿದ್ದರು. ಪ್ರಜ್ಞಾವಂತರ ಜಿಲ್ಲೆಯಿಂದ ಪ್ರತಿನಿಧಿಸಲಿಕ್ಕೆ ಒಬ್ಬ ಬುದ್ಧಿವಂತ ಪ್ರಜ್ಞಾವಂತ ಅಭ್ಯರ್ಥಿಯನ್ನೇ ಬಿಗ್ ಬಾಸ್ನವರು ಆಯ್ಕೆ ಮಾಡಿದ್ದಾರೆ ಅನಿಸಿತು. ನಮಸ್ಕಾರ, ನಾನು ವಿಜಯ್ ಕುಮಾರ್ ಕೊಡಿಯಲ್ಬೈಲ್. ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ನಾನು. ರೂಪೇಶ್ ಶೆಟ್ಟಿ ಈಗ ಬಿಗ್ ಬಾಸಲ್ಲಿ ಫೈನಲ್ ಹಂತದವರೆಗೆ ತಲುಪಿದ್ದಾರೆ. ರೂಪೇಶ್ ಶೆಟ್ಟಿಯನ್ನು ನಾನು ಪ್ರಥಮವಾಗಿ ಕಂಡದ್ದು VJ ಆಗಿ RJ ಆಗಿ ಅವ್ರು ಮಾತಾಡೋದನ್ನು ಕೇಳಿದ್ದೀನಿ, ಅವರು ಮಾತಾಡೋದನ್ನು ನೋಡಿದ್ದೀನಿ. ಹಾಗೂ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆ್ಯಂಕರಿಂಗ್ ಮಾಡೋದನ್ನು, ಸಾಂಸ್ಕೃತಿಕ ಹೆಚ್ಚಿನ ಚಟುವಟಿಕೆಗಳಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸುವುದನ್ನು ನೋಡಿದ್ದೀನಿ. ತುಂಬ ಸರಳತೆಯ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಒಬ್ಬ ನಟ ಅವರು ರೂಪೇಶ್ ಶೆಟ್ಟಿ ಅವರು. ಪ್ರಪ್ರಥಮವಾಗಿ ಹಲವಾರು ತುಳು ಸಿನಿಮಾದಲ್ಲಿ ಅಭಿನಯಿಸಿದ್ದರು. ಅವರು ಗೆಲುವು ಕಾಣಲಿಲ್ಲ ಪ್ರಥಮವಾಗಿ ಅವರಿಗೆ. ಆನಂತರ ಅವರೇ ಒಂದು ವಿಡಿಯೋ ಸಾಂಗ್ ಆಲ್ಬಮ್ ತಂದರು. ಅದರಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಕಂಡು ಅವರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಚಿರಪರಿಚಿತರಾದರು, ತುಳುನಾಡಿಗೆ ಚಿರಪರಿಚಿತರಾದರು. ಇತ್ತೀಚೆಗೆ ಅವರು ಗಿರ್ಗಿಟ್ ಹೇಳುವಂಥ ಒಂದು ಸಿನಿಮಾವನ್ನು ತಾನೇ ನಿರ್ಮಿಸಿ, ನಿರ್ದೇಶಿಸಿ, ನಟನಾಗಿ ಅಭಿನಯಿಸಿ ದೊಡ್ಡ ಮಟ್ಟದ ಗೆಲುವನ್ನು ಕಂಡರು. ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟರು. ತುಳು ಚಿತ್ರರಂಗದ ಮಾರುಕಟ್ಟೆಯನ್ನು ವಿದೇಶದಲ್ಲಿ ಹೆಚ್ಚು ವಿಸ್ತರಿಸಿದ್ದು ನಮ್ಮ ರೂಪೇಶ್ ಶೆಟ್ಟಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಈಗ ರೂಪೇಶ್ ನಿಮ್ಮನ್ನ ಮೊದಲು ಭೇಟಿಯಾಗಿದ್ದು ಎಲ್ಲಿ? ಆ ನೆನಪುಗಳೇನಾದರೂ ಹೇಳಬಹುದಾ? ಸ್ಪಷ್ಟವಾಗಿ ನೆನಪಿಲ್ಲ. ನಾನು ಅವರನ್ನು ನಾನು ಹೇಳಿದಲ್ಲ, VJ ಆಗಿ RJ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಬಲೆ ತೆಲಿಪಾಲೆಯಲ್ಲಿ ಒಳ್ಳೆ ಆ್ಯಂಕರ್ ಅವರು. ಬಲೆ ತೆಲಿಪಾಲೆಯಲ್ಲಿ ಭಾಗವಹಿಸುವಂಥ ಎಲ್ಲ ಕಲಾವಿದರಿಗೆ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ಕೊಡ್ತಾ ನಗ್ನಗ್ತಾ ಅವರು ಆ್ಯಂಕರಿಂಗ್ ಮಾಡೋದನ್ನು ನೋಡಿದ್ದೀವಿ. ಆದರೆ ಒಂದು ಸಲ ಅವರು ತುಂಬ ಮಾತುಕತೆಗೆ ಸಿಕ್ಕಿದ್ದು ಮಂಗಳೂರಿನ KSRTC ಬಸ್ ನಿಲ್ದಾಣದ ಹತ್ತಿರ ನಾನೊಂದು ಡಿಸೈನ್ ಮಾಡಲಿಕ್ಕೆ ಹೋಗ್ತೇನೆ, ಅನಿಲ್ ನಾವೂರ್ ಅಂತ ಹೇಳಿ. ಆ ಡಿಸೈನ್ ಮಾಡಲಿಕ್ಕೆ ಹೋಗುವಾಗ ಅವರದ್ದು ವಿಡಿಯೋ ಸಾಂಗ್ ಆಲ್ಬಮ್ನ ಡಿಸೈನಿಗೆ ಅಲ್ಲಿ ಬಂದಿದ್ದರು. ಆಗ ಅನಿಲ್ ನಾವೂರ್ ಅವರ ಬಗ್ಗೆ ಮಾತಾಡಿದರು. ನಿಮ್ಮ ಮುಂದಿನ ಸಿನಿಮಾದಲ್ಲಿ ಎಲ್ಲಿಯಾದರೂ ಅವಕಾಶ ಇದ್ದರೆ ರೂಪೇಶ್ ಶೆಟ್ಟಿ ಕೊಡಿ, ಒಳ್ಳೆ ನಟ ಅವ. ರೂಪೇಶ್ ಶೆಟ್ಟಿ ಆವಾಗ ತುಂಬ ನನ್ನ ಹತ್ರ ಮಾತನಾಡಿದರು. ನಂತರ ಅವರೇ ಬೇರೆ ಬೇರೆ ಸಿನಿಮಾದಲ್ಲಿ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬಂತು. ಕನ್ನಡ ಸಿನಿಮಾದಲ್ಲಿ ಮಾಡಿದರು, ತೆಲುಗು ಸಿನಿಮಾದಲ್ಲಿ ಮಾಡಿದರು. ಕೊನೆಗೆ ಗಿರ್ಗಿಟ್ ಹೇಳುವಂಥ ಒಂದು ದೊಡ್ಡ ತುಳು ಚಿತ್ರರಂಗಕ್ಕೆ ಆಯಾಮ ಕೊಟ್ಟ ಸಿನಿಮಾವನ್ನೇ ಅವರು ನೀಡಿ ತುಳುನಾಡಿಗೆ ಚಿರಪರಿಚಿತರಾದರು. ಈಗ ಬಿಗ್ ಬಾಸಿಗೆ ಹೆಜ್ಜೆ ಇಡುವಲ್ಲಿವರೆಗೆ ಗೆಲುವಿನತ್ತ ಮುಂದೆ ಹೋಗಿದ್ದಾರೆ. ಅಲ್ಲಿವರೆಗೆ ನಮ್ಮ ರೂಪೇಶ್ ಶೆಟ್ಟಿ ಬೆಳೆದು ಬಂದಿದ್ದಾರೆ. ತುಳುನಾಡಿನಲ್ಲಿ ಅವರು ಅಣ್ಣನ ಕುಲೆ, ಅಕ್ಕನ ಕುಲೆ, ಅಮ್ಮನ ಕುಲೆ, ಅಜ್ಜಿನ ಕುಲೆ ಹೇಳಿಕೊಂಡು ಎಲ್ಲ ಸರ್ವಧರ್ಮದ ಬಂಧುಗಳ ಅಣ್ಣ, ಅಕ್ಕ, ಅಜ್ಜ, ಅಜ್ಜಿ, ತಮ್ಮ, ತಂಗಿ ಎಲ್ಲರ ಪ್ರೀತಿಯನ್ನು ಗಳಿಸಿದಂಥ ಒಂದು ಒಳ್ಳೆ ನಟ, ಸಹೃದಯಿ ನಟ, ಸದಾ ಚಟುವಟಿಕೆಯಲ್ಲಿರುವಂಥ ಒಂದು ಹುಡುಗ. ಈಗ ನಾನು ಇತ್ತೀಚೆಗೆ ಎಡಿಟಿವ್ ಕ್ರಿಯೇಷನ್ಸ್ ಅಂತ ಹೇಳಿದ್ದೇವೆ, ಅಲ್ಲಿ ನಾವು ಡಿಸೈನಿಗೆ ಹೋಗ್ತಾ ಇದ್ದೇವೆ. ಯಾವಾಗ ನೋಡಿದರೆ ಅವರ ಸಿನಿಮಾದ ಬಗ್ಗೆ ಡಿಸೈನ್ ಮಾಡ್ತಾ, ಅಥವಾ ಮತ್ತು ಸ್ನೇಹಿತರು, ದೊಡ್ಡ ಸ್ನೇಹಿತರ ಬಳಗ ಇದೆ ಅವರ ಹತ್ರ. ಅದು ಅವರನ್ನು ತುಂಬ ಹಚ್ಚಿಕೊಂಡಂಥ, ಪ್ರೀತಿಸುವಂಥ ಸ್ನೇಹಿತರ ಬಳಗ. ಅದು ಸಂಪಾದಿಸೋದು ಅಷ್ಟು ಸುಲಭ ಇಲ್ಲ. ಅದರಲ್ಲಿ ರೂಪೇಶ್ ಅವರ ಗೆಲುವಿಗೆ ದೊಡ್ಡ ಕಾರಣ ಅದು ಅವರ ಸ್ನೇಹಿತರ ಬಳಗ. ಅವರ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ನಾನು ಒಂದು 2-3 ಕಡೆ ಮದುವೆ ಫಂಕ್ಷನಲ್ಲಿ ನೋಡಿದೆ. ರೂಪೇಶ್ ಬರುವಾಗ ಒಂಥರ ಒಂದು ಕರೆಂಟ್ ಹೊಡೆದಾಗ ಆಗುತ್ತೆ. ಅವರು ಬರುವಾಗ ಅವ್ರು ಹೇಳ್ತಾರಲ್ಲ, ಯಾವಾಗಲೂ ಅಕ್ಕಂದಿರೆ, ಅಣ್ಣಂದಿರೆ, ತಂಗಿಯಂದಿರೆ, ಎಲ್ಲ ಫಿಮೇಲ್ ಆಡಿಯನ್ಸ್ ಅವರಿಗೆ ಜಾಸ್ತಿ ಇದ್ದಾರೆ. ಅವರಿಗೆ ಎಲ್ಲರೂ ಅವ್ರ ಹತ್ರ ಸೆಲ್ಫಿ ತೆಗೆದುಕೊಳ್ಳೋದು, ಆ ಥರ ಎಲ್ಲ ಒಂದು ಮಂಗಳೂರಿನವರಿಗೆ ಒಂದು ಅಚ್ಚುಮೆಚ್ಚಿನ ನಟ ರೂಪೇಶ್. ಈಗ ನೀವು ರೂಪೇಶನ್ನ ಬಹಳ ವರ್ಷದಿಂದ ನೋಡಿದ್ದೀರಿ ಅಂತ ಹೇಳಿದ್ರಿ. ಅವರ ಒಂದು ಜರ್ನಿಯನ್ನ ಒಂದು ಮಾತಿನಲ್ಲಿ ಏನಾದ್ರು ವಿವರಿಸೋದಾದ್ರೆ, ನೀವು ನೋಡಿದ ಹಾಗೆ ನೀವು ಹೇಳಿದ್ರಿ ಮೊದಲು ಅವರಿಗೆ ಅಷ್ಟೊಂದು ಯಶಸ್ಸು ಸಿಕ್ಕಿರ್ಲಿಲ್ಲ, ಸಾಕಷ್ಟು ಸೋಲುಗಳನ್ನ ಕಂಡಿದ್ರು ಅಂತ. ಅವರ ಯಶಸ್ಸಿನ ಮಂತ್ರ ಏನಾಗಿರಬಹುದು ಅಂತ ನಿಮಗೆ ಅನ್ಸುತ್ತೆ ಸರ್? ಪ್ರಾಮಾಣಿಕ ಪ್ರಯತ್ನ ಮತ್ತು ಒಂದು ಗುರಿ ಇಟ್ಟು ಅವರು ಹೆಜ್ಜೆ ಇಟ್ಟರೆ ಅವರು ಅದನ್ನು ಮುಗಿಯುವವರೆಗೆ ಅವರ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ. ಮತ್ತು ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ ಅವರು. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ನಾನು ಕಂಡುಕೊಂಡ ಹಾಗೆ ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗ್ತಾರೆ. ಮತ್ತು ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಸಿನಿಮಾವನ್ನು ಪ್ರಮೋಟ್ ಮಾಡುವಂಥದ್ದು ದೊಡ್ಡ ಕೆಲಸ. ಈಗ ಯಶಸ್ಸು ಸಿಗಬೇಕಾದ್ರೆ ಆ ಪ್ರಮೋಷನಲ್ಲಿ ಎತ್ತಿದ ಕೈ ಅವ್ರದ್ದು. ಅಂದರೆ ಇಷ್ಟು ದೇಶಗಳಿಗೆ ಪ್ರಪ್ರಥಮವಾಗಿ ಒಂದು ತುಳು ಸಿನಿಮಾವನ್ನು ಕೊಂಡೋಗೋದು ಅಂತೇಳಿ ಅದು ಸಣ್ಣ ವಿಷಯ ಅಲ್ಲ. ನಾವಿಲ್ಲಿ ಸಿನಿಮಾ ಮಾಡ್ತೇವೆ, ಇಲ್ಲಿ ಕೂರ್ತೀವಿ. ಆದರೆ ಇವರು ಹಾಗೆಲ್ಲ, ಎಲ್ಲ ರಾಜ್ಯಕ್ಕೆ, ಎಲ್ಲ ದೇಶಕ್ಕೆ ಅಲ್ಲಿ ಪ್ರವಾಸ ಮಾಡಿ
ಅಲ್ಲಿ ಆಡಿಯನ್ಸ್ ಹತ್ರ ಮಾತನಾಡಿಕೊಂಡು ಥಿಯೇಟ್ರ್ ಮಾಡಿಕೊಂಡು ಆ ಮಾರುಕಟ್ಟೆಯನ್ನು ಬೆಳೆಸಲಿಕ್ಕೆ ಅವರು ದೊಡ್ಡ ಹರಸಾಹಸ ಮಾಡಿದ್ದಾರೆ. ಮೆಚ್ಚಲೇಬೇಕು ಅವರನ್ನು. ಅದಕ್ಕೆ ಸರ್, ಬಿಗ್ ಬಾಸ್ಗೆ ಹೋದಂಥ ವಿಷಯ ನಿಮಗೆ ಯಾವಾಗ ತಿಳಿಯಿತು ರೂಪೇಶ್ ಅವರು? ನಾನು ಬೆಂಗಳೂರಲ್ಲಿದ್ದೆ, ಆವಾಗ ಗೊತ್ತಾಯ್ತು. ತುಂಬ ಖುಷಿಪಟ್ಟೆ ನಾನು. ಯಾಕೆ ಹೇಳಿದರೆ, ಒಂದು ನಮ್ಮದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೀವಿ, ಪ್ರಜ್ಞಾವಂತರ ಜಿಲ್ಲೆ ಅಂತ ಹೇಳ್ತೀವಿ. ಪ್ರಜ್ಞಾವಂತರ ಜಿಲ್ಲೆಯಿಂದ ಪ್ರತಿನಿಧಿಸಲಿಕ್ಕೆ ಒಬ್ಬ ಬುದ್ಧಿವಂತ ಪ್ರಜ್ಞಾವಂತ ಅಭ್ಯರ್ಥಿಯನ್ನೇ ಬಿಗ್ ಬಾಸ್ನವ್ರು ಆಯ್ಕೆ ಮಾಡಿದ್ದಾರೆ ಅನಿಸಿತು. ಯಾಕೆ ಹೇಳಿದರೆ, ಇಲ್ಲಿ ನಮಗೆ ಹೆಮ್ಮೆ ಇದೆ. ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ಅವ್ರು ಗೆದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡಿನವರು ತುಂಬ ಖುಷಿ ಪಡ್ತಾರೆ, ಗೆಲ್ತಾರೆ ಹೇಳುವಂಥ ಅವರ ಆಟ ನೋಡುವಾಗ ತುಂಬ ಕೂಲಾಗಿ ಆಡ್ತಾರೆ. ಎಲ್ಲ ವಿಭಾಗದಲ್ಲೂ ಅವರು ಎಕ್ಸ್ಪರ್ಟ್ ಇದ್ದಾರೆ. ಯಾವುದು ಆಲ್ರೌಂಡರ್ ಅವರು ರೂಪೇಶ್. ಮತ್ತು ನಾವು ಕಾಣದ ರೂಪೇಶನ್ನು ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ಅವರಲ್ಲಿ ಏನೆಲ್ಲ ಅಡಗಿತ್ತು ಪ್ರತಿಭೆಗಳು ಅದೆಲ್ಲ ಓಪನ್ ಆಯಿತು. ಹೊರಗೆ ಬಂದರೆ ಅವರಿಗೆ ದೊಡ್ಡ ಸಕ್ಸಸ್ ಸಿಗ್ತದೆ ಹೇಳುವಂಥ ವಿಶ್ವಾಸ ನಮಗಿದೆ. ಸರ್, ಸಾಕಷ್ಟು ನೀವು ಕೆಲಸಗಳಲ್ಲಿ ಸಿನಿಮಾ ನಾಟಕ ಎಲ್ಲದ್ರಲ್ಲಿ ಬ್ಯುಸಿ ಇರ್ತೀರಾ, ಆದ್ರೂ ಕೇಳ್ತಾ ಇದ್ದೇವೆ, ಏನಾದ್ರೂ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀರಾ? ಹೇಗೆ ನೋಡ್ತೀನಿ ನಾನಂದ್ರೆ ಹೆಚ್ಚು ಹೊರಗಿರ್ತೇನೆ ನಾನು. ಬಾಂಬೆ, ಬೆಂಗಳೂರು, ಇತ್ತೀಚೆಗೆ ಹೊರಗೆ ವಿದೇಶಕ್ಕೆ ಒಂದು 2 ಸಲ ಪ್ರಯಾಣ ಮಾಡಿದೆ. ನನ್ನ ಬೇರೆ ಸಿನಿಮಾ ಚಟುವಟಿಕೆಯಲ್ಲಿದ್ದೆ. ಆದರೆ ಯಾವಾಗ ಸಮಯ ಸಿಕ್ಕಾಗ ನೋಡ್ತೇನೆ. ನಮ್ಮ ಮನೆಯವರು ನೋಡ್ತಾರೆ. ಮನೆಯವರು ತಪ್ಪದೆ ಇದು ನನ್ನ ಮಗಳು ಆಗಲಿ ನಮ್ಮ ಮಿಸಸ್ ಆಗಲಿ ಮಕ್ಕಳೆಲ್ಲ ನೋಡ್ತಾರೆ. ಅವರು ನಮ್ಮ ಮನೆಯವರು ಎಲ್ಲ ತುಳು ಸಿನಿಮಾದ ಎಲ್ಲ ನಟರ ಎಲ್ಲ ನಟಿಯರ ಎಲ್ಲ ಅಭಿಮಾನಿಗಳು. ಎಲ್ಲ ನನಗಿಂತ ಜಾಸ್ತಿ ಅವರು ಬೇರೆ ಸಿನಿಮಾದ ನಟ ನಟಿಯರನ್ನು ಅವರು ಪ್ರೀತಿಸ್ತಾರೆ. ಅದಾಗೆ ಅಲ್ಲ. ಸರಿ, ಹೇಗೆ ಅನ್ನಿಸುತ್ತೆ ಅಂದರೆ ರೂಪೇಶ್ ಆಡ್ತಾ ಇರುವಂಥ ಸ್ಟೈಲ್, ಈಗ ಫಿನಾಲೆಗೆ ಬಂದಿದ್ದಾರೆ ಆದರೂ ಕೂಡ ಹೇಳ್ತಾ ಇದ್ದೆ, ರೂಪೇಶ್ನ ಯಾವ ಒಂದು ಗುಣ ಅವರನ್ನು ಆ ಒಂದು ಪ್ರಶಸ್ತಿಯ ಮೆಟ್ಟಿಲುಗಳಲ್ಲಿ ನಿಲ್ಲಿಸುವಂತೆ ಮಾಡಬಹುದು? ತಾಳ್ಮೆ, ಅವರಲ್ಲಿರುವಂಥ ತಾಳ್ಮೆ, ಅವರ ನಗು ಮುಖ, ಅವರ ಬಾಡಿ ಲ್ಯಾಂಗ್ವೇಜ್, ಮತ್ತು ನಿಷ್ಕಲ್ಮಶವಾದ ಅವರ ಹೃದಯ, ಎಲ್ಲರನ್ನು ಗೆಲ್ಲಲಿಕ್ಕೆ ಬೇಕಾಗುವಂಥ ಎಲ್ಲ ಚಾತುರ್ಯಗಳು ಅವರ ಹತ್ರ ಇದೆ. ಅವರ ಹತ್ರ ಮತ್ತದು ನಾಟಕ ಅಲ್ಲ, ಅದು ಪ್ರಾಮಾಣಿಕ. ಯಾಕೆಂದರೆ ನಾವು ರೂಪೇಶನ್ನು ಕಂಡಿದ್ದೀವಿ. ಅವು ಯಾರ ಹತ್ರನೂ ಮಾತಾಡುವಾಗ ತಗ್ಗಿ ಬಗ್ಗೆ ಮಾತಾಡುವಂಥ, ಅದು ಕಿರಿಯರಾಗಲಿ ಹಿರಿಯರಾಗಲಿ ಯಾರ ಹತ್ರ ಕೂಡ ಅವ್ರು ಮಾತಾಡುವಂಥ ಗುಣ ಇದೆಯಲ್ಲ, ಅದು ಎಂಥವರನ್ನು ಆಕರ್ಷಿಸ್ತದೆ. 100% ರೂಪೇಶ್ ಗೆಲ್ತಾರೆ. ಯಾಕಂತೇಳಿ ನಾವು ಹೊರಗೆ ಈಗ ಒಂದು ಸರ್ವೆ ಮಾಡುವಾಗ ಹೈಯೆಸ್ಟ್ ವೋಟಿಂಗ್ ಆಗ್ಬೋದು ಅವರಿಗೆ. ಮತ್ತು ತುಳುನಾಡಿನವರಾಗಿದ್ದರೂ ಕನ್ನಡಿಗರು ಅವರನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಅದು ನಮಗೆ ಬೇರೆ. ಕನ್ನಡ ತುಳು ನಮ್ಮದು 2 ಕಣ್ಣು ಇದ್ದಾಗೆ. ನಮ್ಮದು ತಾಯಿ ಬೇರು ಕನ್ನಡನೇ. ನಾವೀಗ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದರೆ ನಮಗೆ ಏನಾಗಬೇಕಾದ್ರೂ ನಾವು ಫಸ್ಟ್ ಓಡಬೇಕು, ರಿಜಿಸ್ಟ್ರೇಷನಿಗೆ ಬ್ಯಾಂಗ್ಳೂರಿಗೆ ಹೋಗಬೇಕು, ಸಿನಿಮಾ ಮುಗ್ದ ಮೇಲೆ ಸೆನ್ಸರಿಗೂ ಬ್ಯಾಂಗ್ಳೂರಿಗೆ ಹೋಗಬೇಕು. ಇಲ್ಲಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ತಾಯಿ ಬೇರು ನಮ್ಮದು ಕನ್ನಡನೇ. ಕನ್ನಡಿಗರು ರೂಪೇಶನ್ನು ಇಷ್ಟಪಟ್ಟಿದ್ದಾರೆ ಅಂತೇಳಿ ತುಳುನಾಡಿನವರಂತೂ ತುಂಬ ಇಷ್ಟಪಡ್ತಾರೆ. ಆದ ಕಾರಣ ರೂಪೇಶ್ ಗೆಲ್ತಾರೆ ಹೇಳುವಂಥ ಭರವಸೆ ನಮ್ಮದು. ತುಳು ನಾಟಕ ರಂಗದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಿ ತಮಗೇನೆ ಒಂದಷ್ಟು ಫಾಲೋವರ್ಸ್ ಇದ್ದಾರೆ. ಅಥವಾ ತಾವು ಹೇಳಿದ್ರೆ ಆ ಒಂದು ಪ್ರೀತಿಯ ಮಾತಿಗೆ ತುಳುವರು ಹೋಗೊಟ್ಟು ಕೇಳ್ತಾರೆ ಆ ಮಾತನ್ನ. ಹಾಗಾಗಿ ತುಳುವರಿಗೆ ಹಾಗೂ ಕನ್ನಡ ನಾಡಿನ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ರೂಪೇಶ್ ಪರವಾಗಿ ನೀವು? ಓಕೆ, ನಾನು ಹೇಳೋದಿಷ್ಟೇ, ಕನ್ನಡ ನಾಡಿನವರು ನಮ್ಮ ತುಳುವರನ್ನು ಎಂದಿಗೂ ಕೈ ಬಿಡಲಿಲ್ಲ. ಈಗ ನಮ್ಮ ಜಿಲ್ಲೆಯಿಂದ ಹೋದಂಥ ರಾಜ್ಬಿ ಶೆಟ್ಟಿ ಆಗಲಿ, ರಕ್ಷಿತ್ ಆಗಲಿ, ರಿಷಬ್ ಆಗಲಿ, ಎಷ್ಟೋ ಜನರನ್ನು, ಗುರು ಕಿರಣ್ ಆಗಲಿ, ಎಲ್ಲರನ್ನು ಕೈ ಬಿಟ್ಟಿಲ್ಲ. ಪ್ರತಿಭೆ ಇರುವಂಥ ಎಲ್ಲರನ್ನು ಯಾವುದೇ ಭೇದ ಭಾವ ಇಲ್ಲದೆ ಕೈ ಹಿಡಿದಿದ್ದಾರೆ. ಮತ್ತು ತುಳುನಾಡನ್ನು ಕನ್ನಡಿಗರು ಹೆಚ್ಚು ಪ್ರೀತಿಸ್ತಾರೆ. ಆದ ಕಾರಣ ಕನ್ನಡಿಗರ ಒಂದು ಆಶೀರ್ವಾದ ರೂಪೇಶ್ಗೆ ಸಿಕ್ಕಿತಂತಾದರೆ ಅವರು ಖಂಡಿತವಾಗಿ ಗೆಲ್ತಾರೆ. ಆ ಆಶೀರ್ವಾದ ಸಿಗ್ತದೆ. ರೂಪೇಶ್ ಎಲ್ಲರ ಮನಸ್ಸಲ್ಲೂ ಈ ಆಟದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ನನಗೆ ನಾನೊಂದು 35-38 ವರ್ಷದಿಂದ ರಂಗಭೂಮಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಬೇರೆ ಬೇರೆ ರಾಜ್ಯದಲ್ಲಿ, ಬೇರೆ ಬೇರೆ ದೇಶದಲ್ಲಿ, ನಮ್ಮ ತುಳುನಾಡಿನಲ್ಲಿ ನನ್ನನ್ನು ಪ್ರೀತಿಸುವ, ಗೌರವಿಸುವಂಥ ತುಂಬ ಜನ ಇದ್ದಾರೆ. ಎಲ್ಲರಲ್ಲಿ, ನನ್ನ ಅಭಿಮಾನಿಗಳಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ, ನಮ್ಮ ಬುದ್ಧಿವಂತರ ಜಿಲ್ಲೆಯಿಂದ ಒಬ್ಬ ಬುದ್ಧಿವಂತ ಆಟ ಆಡಲಿಕ್ಕೆ ಹೋಗಿದ್ದಾರೆ, ಒಬ್ಬ ಸಹೃದಯಿ ಆಟ ಆಡಲಿಕ್ಕೆ ಹೋಗಿದ್ದಾನೆ. ಅವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಬೇಕಂತಾದರೆ ನೀವೆಲ್ಲರೂ ಅವರಿಗೋಸ್ಕರ ಒಂದು ಸಮಯವನ್ನು ಮೀಸಲಿಟ್ಟು ಅವರಿಗೆ ವೋಟ್ ಮಾಡಬೇಕು, ರೂಪೇಶನ್ನು ಗೆಲ್ಲಿಸಬೇಕು. ರೂಪೇಶ್ ತುಳುನಾಡಿನವರಲ್ಲ, ಕರ್ನಾಟಕದವರು. ಅವರು ಕನ್ನಡ ಸಿನಿಮಾದಲ್ಲೂ ಪಾತ್ರ ಮಾಡಿದ್ದಾರೆ. ಆದ ಕಾರಣ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ರೂಪೇಶಿಗೆ ಒಂದು ಓಟ್ ಹಾಕಿದರೆ ಅದು ನನಗೆ ಓಟ್ ಹಾಕಿದೆ ಅಂತ ನಾನು ತಿಳ್ಕೊಳ್ತೇನೆ. ಅದು ನಮ್ಮ ತುಳುನಾಡಿಗೆ ಸಿಕ್ಕಂಥ ಜಯ ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ರೂಪೇಶಿಗೆ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ. ನಮಸ್ಕಾರ.